ಕಸ್ತೂರಬಾ ಆಸ್ಪತ್ರೆ ಮಣಿಪಾಲದ ನೇತ್ರ ತಜ್ಞರು ಬಲಗಣ್ಣಿನಲ್ಲಿ ನಿರಂತರ ಕೆಂಪಾಗುವಿಕೆ ಮತ್ತು ಕಿರಿಕಿರಿಯೊಂದಿಗೆ ದಾಖಲಾದ 4 ವರ್ಷದ ಬಾಲಕಿಯ ಕಣ್ಣಿನಿಂದ ಜೀವಂತ ಪರಾವಲಂಬಿ ಹುಳುವನ್ನು ಯಶಸ್ವಿಯಾಗಿ ಹೊರತೆಗೆದಿದ್ದಾರೆ. ಮಗು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಆಸ್ಪತ್ರೆಯಿಂದ ಬಿಡುಗಡೆಗೊಂಡಿದೆ. ಪೋಷಕರು ಮಗುವಿನ ಬಲಗಣ್ಣಿನಲ್ಲಿ ನಿರಂತರ ಕೆಂಪಾಗುವಿಕೆಯನ್ನ ಗಮನಿಸಿದ ನಂತರ ಮಗುವನ್ನ ನೇತ್ರಶಾಸ್ತ್ರ ವಿಭಾಗಕ್ಕೆ ಕರೆತರಲಾಗಿತ್ತು. ಪರೀಕ್ಷೆಯ ಸಂದರ್ಭದಲ್ಲಿ ವೈದ್ಯರು ಕಂಜಾಕ್ಟಿವಾ ಪೊರೆಯ ಕೆಳಗೆ ಸಣ್ಣ ಮಿಡಿಯುತ್ತಿರುವ ಭಾಗವನ್ನು ಗಮನಿಸಿದರು ಮತ್ತು ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಿ ಪರೀಕ್ಷೆಯ ಜೀವಂತ ಪರಾವಲಂಬಿಯ ಶಂಕೆಯನ್ನ ಹುಟ್ಟುಹಾಕಿತು. ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಯೋಗೀಶ್ ಎಸ್ ಕಾಮತ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಪ್ರಿಯಲ್ ಅಗರ್ವಾಲ್, ಡಾಕ್ಟರ್ ಅಪರ್ಣಾ ಮತ್ತು ಶಸ್ತ್ರಚಿಕಿತ್ಸಾ ತಂಡವು ಸಾಮಾನ್ಯ ಅರಿವಳಿಕೆಯಡಿಯಲ್ಲಿ ಎಕ್ಸಿಷನ್ ಬಯಾಪ್ಸಿಯನ್ನು ನಡೆಸಿತು. ಹೊರತೆಗೆದ ಅಂಗಾಂಶದಿಂದ ತೆಳುವಾದ ದಾರದಂತಹ ಹುಳು ಹೊರಬಂದು ಚಲಿಸಲು ಆರಂಭಿಸಿದಾಗ ಶಂಕೆ ದೃಢಪಟ್ಟಿತು. ಕೆಎಂಸಿ ಮಣಿಪಾಲದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವಿನಯ್ ಕಗ್ನಾ ಅವರು ಇದನ್ನು ಡೈರೋಫಿಲೇರಿಯಾ ರೆಪನ್ಸ್ ಎಂದು ಗುರುತಿಸಿದರು. ಡೈರೋಫಿಲೇರಿಯಾಸಿಸ್ ಎಂಬುದು ಸೋಂಕಿತ ಸೊಳ್ಳೆಗಳ ಕಡಿತದ ಮೂಲಕ ಹರಡುವ ಝೂನೋಟಿಕ್ ಸೋಂಕಾಗಿದ್ದು ಸಾಮಾನ್ಯವಾಗಿ ನಾಯಿ ಮತ್ತು ಇತರ ಪ್ರಾಣಿಗಳಿಗೆ ಸೋಂಕು ತಗುಲುತ್ತದೆ ಹಾಗೂ ಅಪರೂಪವಾಗಿ ಮನುಷ್ಯರಿಗೂ ಹರಡಬಹುದು. ಇಲ್ಲಿ ಅವು ಕಣ್ಣಿನ ಸುತ್ತಲೂ ನೆಲೆಗೊಳ್ಳಬಹುದು ಎಂದು ಮಾಹಿತಿಯನ್ನು ನೀಡಿದರು. ಮಾನವರಲ್ಲಿ ಡೈರೋಫಿಲೇರಿಯಾಸಿಸ್ ಅಪರೂಪವಾದರೂ ಕರಾವಳಿ ಪ್ರದೇಶದಲ್ಲಿನ ನೇತ್ರಜ್ಞರು ಇಂತಹ ಪ್ರಕರಣಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ತ್ವರಿತ ರೋಗ ನಿರ್ಣಯ ಮತ್ತು ಸಕಾಲಿಕ ಶಸ್ತ್ರಚಿಕಿತ್ಸೆಯು ಸಂಪೂರ್ಣವಾಗಿ ಗುಣಮುಖವನ್ನು ಖಚಿತಪಡಿಸುತ್ತದೆ. ನಮ್ಮ ಪುಟ್ಟ ರೋಗಿ ಚೆನ್ನಾಗಿ ಚೇತರಿಸಿಕೊಂಡಿರುವುದು ಸಂತಸದ ಸಂಗತಿ ಎಂದು ಮಣಿಪಾಲದ ಕಸ್ತೂರಬಾ ಆಸ್ಪತ್ರೆಯ ನೇತ್ರಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಯೋಗೀಶ್ ಎಸ್ ಕಾಮತ್ ಅವರು ಮಾಹಿತಿ ನೀಡಿದರು. ಈ ಪ್ರಕರಣವು ನಮ್ಮ ಆಸ್ಪತ್ರೆಯ ಸಂಘಟಿತ ಬಹು ಆಯಾಮ ಚಿಕಿತ್ಸಾ ಆರೈಕೆಯ ಬಲವನ್ನು ಪ್ರತಿಬಿಂಬಿಸುತ್ತದೆ. ಇದು ಇಂತಹ ಸೋಂಕುಗಳನ್ನು ತಡೆಗಟ್ಟುವಲ್ಲೇ ಸೊಳ್ಳೆ ನಿಯಂತ್ರಣ ಮತ್ತು ಸಾಕು ಪ್ರಾಣಿಗಳಿಗೆ ನಿಯಮಿತ ಪಶು ವೈದ್ಯಕೀಯ ಆರೈಕೆಯ ಮಹತ್ವದ ಬಗ್ಗೆ ಸಮುದಾಯಕ್ಕೆ ನೀಡುವ ನೆನಪು ಆಗಿದೆ ಎಂದು ಮಾಹೆ ಮಣಿಪಾಲದ ಬೋಧನಾ ಆಸ್ಪತ್ರೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಸುಧಾಕರ್ ಕಂಟಿಪುಡಿ ಅವರು ಮಾಹಿತಿ ನೀಡಿದರು.